ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿದ ಮುತಾಲಿಕೆಡು ಕ್ರೀಡಾ ಪೋಷಕರು ಸಾಮಾಜಿಕ ಧಾರ್ಮಿಕ ಕ್ಷೇತ್ರದ ಕೊಡುಗೈ ದಾನಿಯಾದಿತ್ತಿನ ಕೀರ್ತಿಶೇಷ ಎ.ಜಯಣ ಸ್ಮರಣಾರ್ಥ ಕಬಡ್ಡಿ ಪಂತ ನೆಹರು ಮೈದಾನಡು ಅಕ್ಟೋಬರ್ 8 ತಾರೀಕಿಗೆ ನಡಪೆರ ಉಂಡು ಪಂಡದು ಅಕಾಡೆಮಿದ ಸಂಚಾಲಕರು ಗೋಪಿನಾಥ್ ಕಾಪಿಕಾಡ್ ತೆರಿಪಾಯಿರು. ಇವತ್ತಿನ ಒಂದು ಈ ಶುಭ ದಿನ ಏನಂದರೆ, ಇವತ್ತು ನಾವು ಯಾವ ಉದ್ದೇಶದಿಂದ ಈ ಕಬಡ್ಡಿ ಕೂಟವನ್ನು ಮಾಡ್ತೇವೋ, ಯಾರ ಹೆಸರಿನಲ್ಲಿ ಮಾಡ್ತೇವೋ ಅವರ ಇವತ್ತು ಪುಣ್ಯತಿಥಿ. ಅದು ಒಂದು ಸಂತೋಷದ ದಿನ. ಇವತ್ತು ಪತ್ರಿಕಾಗೋಷ್ಠಿ ನಮಗೆ ಸಿಕ್ಕಿದ್ದು. ನಾವು 2015 ಒಂದು ಚಿಂತನೆ, ತಾಯಿ ಉಮಾಮಹೇಶ್ವರಿಯ ಆರಾಧಕರು ನಾವೆಲ್ಲರೂ, ಮೊಕ್ತೇಸರಾಗಿದ್ದಾರೆ ಎಲ್ಲರೂ. ಶೇಖರಣ್ಣ ಅವರು ಕೂಡ ನಮ್ಮ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಅಧ್ಯಕ್ಷರು. ನಮ್ಮ ಒಂದು ಚಿಂತನೆ, ಕಬಡ್ಡಿಯನ್ನು ನಾವೆಲ್ಲ ಈ ಸಮಾಜದಲ್ಲಿ ಗುರುತಿಸಲ್ಪಟ್ಟದ್ದು ಕಬಡ್ಡಿ ಕ್ರೀಡೆ ಮೂಲಕ. ಅದರಿಂದ ಈ ಕಬಡ್ಡಿಯನ್ನು ನಮ್ಮ ಜಿಲ್ಲೆಯಲ್ಲಿ ಬೆಳೆಸಬೇಕೆಂಬ ಉದ್ದೇಶದಿಂದ ಒಂದು ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯನ್ನು 2016 ನಾವು ಉದ್ಘಾಟನೆಯನ್ನು ಮಾಡಿದೆವು. ಅದರಂಥ ಉದ್ಘಾಟನೆಯಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಥಮಿಕ, ಪ್ರೈಮರಿ ಹಾಗೂ PUC ವಿಭಾಗದಲ್ಲಿ 80 ತಂಡಗಳ ಉದ್ಘಾಟನಾ ಪಂದ್ಯಕೂಟವನ್ನು ನಡೆಸಿದೆವು. ಅದರ ನಂತರ ನಿರಂತರ ವರ್ಷ ಮಕ್ಕಳಿಗೆ ಜೂನಿಯರ್ ವಿಭಾಗದಲ್ಲಿ, ಹೈಸ್ಕೂಲ್ ವಿಭಾಗದಲ್ಲಿ ಕ್ರೀಡಾಕೂಟಗಳನ್ನು ಸಂಘಟಿಸುತ್ತಾ ಬಂದಿದ್ದೇವೆ. ಕಳೆದ 6 ವರ್ಷಗಳಲ್ಲಿ 7 ಪಂದ್ಯಕೂಟಗಳನ್ನು ನಡೆಸಿದ್ದೇವೆ. ಇದು ಸೇರಿ ಈ ವರ್ಷ 8ನೇ ಪಂದ್ಯಕೂಟ ನಾವು ನಡೆಸಿದ್ದೇವೆ. 2017 ಕ್ರೀಡಾ 80-90 ದಶಕದಲ್ಲಿ ಆಡಿದಂತಹ ಎಲ್ಲ ಹಿರಿಯ ಕ್ರೀಡಾಪಟುಗಳನ್ನು ಒಗ್ಗೂಡಿಸಿ ಮಾಸ್ಟರ್ಸ್ ಕಬಡ್ಡಿ, ಅದೇ ನಮ್ಮ ಕೀರ್ತಿಶೇಷ ಜಯಣ್ಣನವರ ಹೆಸರಿನಲ್ಲಿ ಮಾಸ್ಟರ್ ಕಬಡ್ಡಿಯನ್ನು ಸಂಘಟಿಸಿ ನಮ್ಮ ಉಳ್ಳಾಲದಲ್ಲಿ ಚರಿತ್ರೆಯನ್ನೇ ಸೃಷ್ಟಿಸಿದ್ದೇವೆ. ಕಾರಣ, ಒಂದು 300 ಹಿರಿಯ ಕ್ರೀಡಾಪಟುಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ, ಕಬಡ್ಡಿ ಅಂದರೆ ಮುಂಚೆ ಯಾರು ಕೇಳೋರಿರಲಿಲ್ಲ, ಅಂಥ ಸಂದರ್ಭದಲ್ಲಿ ಆಡಿದಂತಹ ಆಟಗಾರರನ್ನೆಲ್ಲ ಒಟ್ಟುಗೂಡಿಸಿ ಅವರಿಗೆ ಒಂದು ಸಮಾಜದಲ್ಲಿ ಒಂದು ಸ್ಥಾನಮಾನ ನೀಡಿ ಗೌರವಿಸಿದಂಥ ಕೀರ್ತಿ ಇದೆ ನಮ್ಮ ಅಕಾಡೆಮಿಗೆ. ಅದರಂಥ ನಿರಂತರ ನಮ್ಮ ಉಳ್ಳಾಲ ಭಾಗದ ಮಕ್ಕಳನ್ನು ಒಟ್ಟುಗೂಡಿಸಿ ಅವರಿಗೆ ವರ್ಷ ಒಂದು 60 ದಿವಸದ ಉಚಿತ ತರಬೇತಿ ಶಿಬಿರ ನಿರಂತರವಾಗಿ ಸಂಘಟಿಸ್ತಾ ಬಂದಿದ್ದೇವೆ. ಅದೇ ರೀತಿ ಈಗ ಅಕಾಡೆಮಿಯಿಂದ ನಿತ್ಯ ತರಬೇತಿ, ಮಕ್ಕಳಿಗೆ ನಿತ್ಯ ತರಬೇತಿ ಹಾಗೂ ಅವರ ವಿದ್ಯಾಭ್ಯಾಸದ ಬಡ ಮಕ್ಕಳಿಗೆ ಸಹಾಯ. ಹಾಗೆ ಉಮಾಮಹೇಶ್ವರಿ ಅಕಾಡೆಮಿಯು ಖಾಲಿ ಕಬಡ್ಡಿಗೆ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕ್ರೀಡಾಪಟುಗಳಿಗೆ ಏನಾದರೂ ಅಪಘಾತ ಆದರೆ ಆಡುವಂಥ ಸಂದರ್ಭದಲ್ಲಿ ನಮ್ಮ ಒಂದು ಶಾಸಕರ ಅನುದಾನ ಹಾಗೂ ಅಕಾಡೆಮಿಯ ಒಟ್ಟಿಗೆ 1 ಲಕ್ಷದವರೆಗೆ ನಾವು ಸಹಾಯಧನ ಕೂಡ ಕೊಟ್ಟಿದ್ದೇವೆ ತುರ್ತು ಸಂದರ್ಭದಲ್ಲಿ, ಆಟ ಆಡುವ ಸಂದರ್ಭದಲ್ಲಿ. ಅದೇ ರೀತಿ ಕೊರೋನಾ ಅಂತ ಮಹಾಮಾರಿ ಬಂದ ಸಂದರ್ಭದಲ್ಲಿ ನಮ್ಮ ಪರಿಸರದ ಬಡ ಕುಟುಂಬಗಳಿಗೆ ಅಕಾಡೆಮಿಯ ಲೆಕ್ಕದಿಂದ ಆಹಾರ ಪದಾರ್ಥಗಳನ್ನು ಹಾಗೂ ಔಷಧಿಗೆ ಬೇಕಾದ ಸಹಾಯ ಹಸ್ತವನ್ನು ನೀಡಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅದೇ ರೀತಿ ಹಲವು ಹಿರಿಯ ಕ್ರೀಡಾಪಟುಗಳು ಅವರ ಕಬಡ್ಡಿ ಪಟುಗಳನ್ನು ಅವರಿಗೆ ಆರೋಗ್ಯದ ಸಮಸ್ಯೆ, ಅವರ ತುರ್ತು ಸಂದರ್ಭದಲ್ಲಿ ಅವರಿಗೆ ನಮ್ಮ ಜಿಲ್ಲೆಯ ಒಂದು ಗ್ರೂಪ್ ಇದೆ, ಕೇಲ್ ಕಬಡ್ಡಿ ಎಂಬ ಗ್ರೂಪಿನೊಂದಿಗೆ ಒಟ್ಟು ಸೇರಿ ನಾವು ಒಂದು 5 ಲಕ್ಷಕ್ಕಿಂತಲೂ ಹೆಚ್ಚು ಹಣವನ್ನು ಅಂಥ ಸಂದರ್ಭದಲ್ಲಿ ಕೊಟ್ಟಿದ್ದೇವೆ. ಆ ಗ್ರೂಪ್ ಮತ್ತು ಅಕಾಡೆಮಿ ಒಟ್ಟಿಗೆ ಸೇರಿ ಎಲ್ಲ ನಾವು ಖಾಲಿ ಕಬಡ್ಡಿ ಅಲ್ಲ, ಕಬಡ್ಡಿ, ಸಾಮಾಜಿಕ, ಧಾರ್ಮಿಕ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಸಮಾಜಕ್ಕೆ ಒಂದು ಮಾದರಿಯಾಗಿದ್ದೇವೆ. ಅದೇ ಕಾರಣ ಇವತ್ತೆಂದರೆ ನಮ್ಮ ಕೀರ್ತಿಶೇಷ ಜಯಣ್ಣವರು, ನಮ್ಮ ಅಧ್ಯಕ್ಷರ ತಂದೆಯವರು 80-90 ಕಾಲಘಟ್ಟದಲ್ಲಿ ಉಳ್ಳಾಲ, ಮಂಗಳೂರು ಭಾಗದಲ್ಲಿ ಆಗ ಕಬಡ್ಡಿ ಅಂದರೆ ಈಗಿನ ಹಾಗೆ ಪ್ರೊಫೆಷನಲ್ ಅಲ್ಲ. ಆಗಿನ ಹಾಗೆ ಒಂದು ಕಬಡ್ಡಿ ಟೂರ್ನಮೆಂಟ್ ಒಂದು ಸಣ್ಣ ತಗಡು, ಅಲ್ಲದಿದ್ದರೆ ಕಬ್ಬಿನ ಕಟ್ಟಕ್ಕೆ, ಅಲ್ಲದಿದ್ದರೆ ಅಕ್ಕಿಯ ಇದಕ್ಕೆ ಅಂತ ಮೂಡೆಗೆ ಅಂತ ಆ ಸಂದರ್ಭದಲ್ಲಿ ನಮ್ಮ ಜಯಣ್ಣನವರು ಒಬ್ಬರೇ ಆ ಭಾಗದಲ್ಲಿ ಕಬಡ್ಡಿ ಕ್ರೀಡೆಗೆ ತನ್ನವನ್ನು ಎಲ್ಲವನ್ನು ಕೊಟ್ಟವರಂದರೆ ಅವರೊಬ್ಬರೇ. ಯಾರು ಬಂದರೂ ಕಬಡ್ಡಿ ಕ್ರೀಡೆ ಆಗುವಾಗ ಏನೆಲ್ಲ ಬೇಕು ಅದಕ್ಕೆಲ್ಲ ಸಹಾಯವನ್ನು ಮಾಡಿದಂಥ ಒಂದು ಕೀರ್ತಿಶೇಷ ಅಂದರೆ ಕೀರ್ತಿ ಅವರಿಗೆ ಅದು. ಅಂಥ ಒಂದು ಅವರ ಹೆಸರಿನಲ್ಲಿ ನಾವು ಈ ಕ್ರೀಡಾಕೂಟವನ್ನು ಮಾಡೋದಂದರೆ ನಮಗೆ ಬಹಳ ಸಂತೋಷದ ವಿಷಯ. ಅದೇ ರೀತಿ ನಮ್ಮ ಅಧ್ಯಕ್ಷರು ಕೂಡ ಅವರ ಹಾದಿಯಲ್ಲೇ ಸಾಗುತ್ತಿದ್ದಾರೆ. ನಮ್ಮ ಈ ಅಕಾಡೆಮಿಗೆ ಬೆನ್ನೆಲುಬು ಎಲ್ಲರೂ ಇಲ್ಲಿ ಕೂತ್ಕೊಂಡವರು ಏನೂ ಇದ್ದಾರೆ, ಅವರೆಲ್ಲ ಈ ಇದರಿಂದ. ಮತ್ತು ಒಂದು ಮುಖ್ಯ ಸಂಗತಿ ಅಂದರೆ, ನಾವು ಯಾವುದೇ ಸಮಾಜಕ್ಕೆ ಬಾಧಕವಾಗಿ ಯಾವುದೇ ಕೆಲಸ ಮಾಡುವುದಿಲ್ಲ. ಅಂದರೆ ಯಾವುದೇ ನಮ್ಮ ಈ ಕಾರ್ಯಕ್ರಮಗಳು ನಾವೆಲ್ಲ ಸಮಾಜದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಕಷ್ಟಪಟ್ಟು ದುಡಿತಿದ್ದೇವೆ. ಆ ದುಡಿದ ಹಣವನ್ನು ಸಮಾಜಕ್ಕೆ, ಮಕ್ಕಳ ಈ ಕ್ರೀಡೆಗೆಯನ್ನು ಉಪಯೋಗಿಸ್ತಿದ್ದೇವೆ. ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕರಿನ 5 ವರ್ಷದಿಂದ ನಿರಂತರವಾದ
ಜೂನಿಯರ್ ವಿಭಾಗ ದಕ್ಷಿಣ ಕನ್ನಡ ಜಿಲ್ಲೆದ ಹೈಸ್ಕೂಲ್ ಬೊಕ್ಕ ಕಾಲೇಜ್ ಮಟ್ಟದ ಪಂದ್ಯಾಕೂಟಲೆನು ಬೊಕ್ಕ ತರಬೇತಿ ಶಿಬಿರನು ಮಲ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆದ ಯುವ ಪ್ರತಿಭೆಲೆನು ಬೊಲ್ಪು ಕನಪುನೆಟ್ ಯಶಸ್ವಿಯಾತ. ದಕ್ಷಿಣ ಕನ್ನಡ ಜಿಲ್ಲಾ ಹೈಸ್ಕೂಲ್ ವಿಭಾಗದ ಬಾಲಕ ಬಾಲಕಿಯರ್ನ ಕಬಡ್ಡಿ ಪಂತ ಅಕ್ಟೋಬರ್ 8 ಶನಿವಾರ ಕಾಂಡೆ 1 ಗಂಟೆಗೆ ಶುರುವಾಯರ ಉಂಡು. ಸುರುತ ಇನಾಮು 10,000 ನಗದು, ರಡ್ಡನೇ ಇನಾಮು 7,000 ನಗದು, ಮೂಜನೆ 4ನೇ ಇನಾಮು 3,000 ನಗದು, ಶಾಶ್ವತ ಫಲಕ ಬೊಕ್ಕ ವೈಯಕ್ತಿಕ ಇನಾಮುಲುಂಡು. ಕುಡ್ಲ ವಿಶ್ವವಿದ್ಯಾನಿಲಯದ ಆಂಜೋಕ್ಲೆನ ಕಬಡ್ಡಿ ಪಂತ ಅಕ್ಟೋಬರ್ 9 ಐತಾರ ಕಾಂಡೆ 1 ಗಂಟೆಗೆ ನಡಪೆರ ಉಂಡು. ವಿಶ್ವವಿದ್ಯಾಲಯದ ಆಂಜೋಕ್ಲೆನ ವಿಭಾಗಡು ಸುರುತ ಇನಾಮು 25,000 ನಗದು, ರಡ್ಡನೇ ಇನಾಮು 15,000 ನಗದು, ಮೂಜನೆ ಇನಾಮು 5,000 ನಗದು, ಶಾಶ್ವತ ಫಲಕ ಬೊಕ್ಕ ವೈಯಕ್ತಿಕ ಇನಾಮುಲುಂಡು. ಈ ಪಂದ್ಯಾಕೂಟ ನಡಪುನ ಮೈದಾನಗು ಅಂತಾರಾಷ್ಟ್ರೀಯ ಆಟಗಾರ ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ದಿವಂಗತ ಉದಯ ಚೌಟರಿನ ಪುದರ್ನ ಗೌರವಾರ್ಥವಾದ ದೀತನ ಪಂಡದ ಗೋಪಿನಾಥ್ ಕಾಪಿಕಾಡ್ ತೆರಿಪಾಯರು. ನಾವು ಈ ಕಬಡ್ಡಿ ಪಂದ್ಯಾಕೂಟ ಅಕ್ಟೋಬರ್ 8 ಹೈಸ್ಕೂಲ್ ವಿಭಾಗದಲ್ಲಿ ನಡೆಯುತ್ತಿದೆ. ಬಾಲಕ ಬಾಲಕಿಯರ ಈಗಾಗಲೇ ನಮಗೆ ಒಂದು 30 ತಂಡಗಳು ನೋಂದಾಯಿಸಿದೆ. ಇನ್ನು ಸ್ವಲ್ಪ ದಿವಸ ಇರುವ ಕಾರಣ ಎಲ್ಲ ತಂಡಗಳು ಬರುವ ಸಾಧ್ಯತೆ ಇದೆ. ಆ ವಿಭಾಗದಲ್ಲಿ 2 ವಿಭಾಗದಲ್ಲಿ ಪ್ರಥಮ ಸ್ಥಾನ 10,000 ರೂಪಾಯಿ ಪ್ರಥಮ ಸ್ಥಾನ ಬಂದವರಿಗೆ, ದ್ವಿತೀಯ ಸ್ಥಾನ ಬಂದವರಿಗೆ 7,000 ರೂಪಾಯಿ, ತೃತೀಯ ಹಾಗೂ ಚತುರ್ಥ ಸ್ಥಾನವರಿಗೆ 3,000 ಹಾಗೆ ಆಕರ್ಷಕ ಟ್ರಾಫಿ ಇದೆ. ಮತ್ತು ಕ್ವಾರ್ಟರ್ ಫೈನಲ್ ಬಂದ ತಂಡಗಳಿಗೆ ಕೂಡ ನಗದು ಬಹುಮಾನ ಹಾಗೂ ಟ್ರಾಫಿ ಇದೆ. ಮತ್ತು ಪ್ರಥಮವಾಗಿ ಸೋತ ತಂಡಗಳು ಕೂಡ ಅವರಿಗೆ ಗೌರವ ಒಂದು ಇದನ್ನು ಕೊಡ್ತಿದ್ದೇವೆ. ಎಲ್ಲ ಮಾಡಿದಂಥ ಎಲ್ಲ ಆ ಮಕ್ಕಳಿಗೆ ಕೂಡ ನಾವು ತಂಡಕ್ಕೂ ಕೂಡ ಗೌರವವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಮರುದಿನ 9ನೇ ತಾರೀಕು ಆದಿತ್ಯವಾರ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಪುರುಷರ ಪಂದ್ಯಾಟ ನಡೆದಿದೆ. ಅದು ಕೂಡ 20 ತಂಡಗಳು ಈಗಾಗಲೇ ನೋಂದಣಿ ಮಾಡಿದೆ. ಅದರಲ್ಲಿ ಪ್ರಥಮ ಬಹುಮಾನ 25,000, ದ್ವಿತೀಯ ಬಹುಮಾನ 15,000, ತೃತೀಯ ಹಾಗೂ ಚತುರ್ಥ 5,000. ಅದರಲ್ಲಿ ಕೂಡ ಕ್ವಾರ್ಟರ್ ಫೈನಲ್ ಬಂದಂಥ ತಂಡಗಳಿಗೆ ಬಹುಮಾನ ಹಾಗೂ ನಗದು ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಮತ್ತು ಮಕ್ಕಳಿಗೆ ಉಚಿತ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಎಲ್ಲ ವ್ಯವಸ್ಥೆ ನಾವು ಯಾವುದೇ ಸಮಾಜಕ್ಕೊಂದು ಮಾದರಿಯಾಗಿ ಕ್ರೀಡಾಪಟುಗಳಿಗೊಂದು ಉತ್ತಮ ಸ್ಥಾನಮಾನ ಒದಗಿಸುವ ನಿಟ್ಟಿನಲ್ಲಿ ಈ ಕ್ರೀಡಾಕೂಟವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಪಂದ್ಯಕೂಟದ ಮುಖ್ಯ ಒಂದು ಇದೆಂದರೆ, ನಾವು ನಮ್ಮ ಇಷ್ಟು ದೊಡ್ಡ ಪಂದ್ಯಾಟ ಕೂಟ ನಡೆಯುವಾಗ ಅದರಲ್ಲಿ ಒಂದು ಗೌರವಾರ್ಥ ಸಲ್ಲಿಸುವ ಸಲುವಾಗಿ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟು ಏಕಲವ್ಯ ವಿಜೇತ ದಿವಂಗತ ಉದಯ ಚೌಟ ಅವರ ಸ್ಮರಣಾರ್ಥ, ಅವರ ಸವಿ ನೆನಪಿಗಾಗಿ ನಮ್ಮ ಕಬಡ್ಡಿ ಕ್ರೀಡಾಂಗಣಕ್ಕೆ ಅವರ ಹೆಸರನ್ನು ನಾವು ಹೆಸರಿಸಿದ್ದೇವೆ. ಅಂದರೆ ಅವರಿಗೊಂದು ಗೌರವಾರ್ಥ ನೀಡುವ ಚಿಂತೆಯಲ್ಲಿ ಆ ಪಂದ್ಯಕೂಟದ ಅಂಗಣ 2 ಅಂಗಣ ಇದೆ. ಆ ಅಂಗಣಕ್ಕೂ ಅವರ ಹೆಸರನ್ನು ನಾವು ಹೆಸರಿಸಿದ್ದೇವೆ. ಕಬಡ್ಡಿ ಅಕಾಡೆಮಿದ ಸಂಘಟನಾ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್ ಈ ಬಗ್ಗೆ ಹೆಚ್ಚಿನ ವಿವರ ಕೊರಿಯರು. ಆತ್ಮೀಯರೇ, ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿ 2016ರಲ್ಲಿ ಉಳ್ಳಾಳದ ಪರಿಸರದಲ್ಲಿ ಸ್ಥಾಪನೆಗೊಂಡಿದೆ. ಅಖಿಲ ಭಾರತ ವಿಶ್ವವಿದ್ಯಾನಿಲಯದ ಗೋಲ್ಡ್ ಮೆಡಲ್ಸ್ ಆಟಗಾರರಾದಂಥ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾದ ಗೋಪಿನಾಥ್ ಕಾಪಿಕಾಡ್ ಇವರ ಮುಂದಾಳತ್ವದಲ್ಲಿ 2016ರಲ್ಲಿ ಪ್ರಾರಂಭಗೊಂಡಂಥ ಉಮಾಮೇಶ್ವರಿ ಕಬಡ್ಡಿ ಸಂಸ್ಥೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ಆಟಗಾರರಾಗಿ ಗುರುತಿಸಿಕೊಂಡಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಕೊಡುವ ಮೂಲಕ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿ ಉದಯೋನ್ಮುಖವಾಗಿದೆ. ಹಲವಾರು ಕ್ರೀಡಾ ಚಟುವಟಿಕೆಗಳು ಹಮ್ಮಿಕೊಂಡು ಬಂದಂಥ ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಳೆದ ಕೊರೋನಾ ಸಂದರ್ಭದಲ್ಲಿ ಒಂದಷ್ಟು ಕುಂಠಿತವಾಗಿದ್ದಂಥ ಕಬಡ್ಡಿ ಕ್ರೀಡೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆಸುವಂಥ ನಿಟ್ಟಿನಲ್ಲಿ ಇದೀಗ ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಅಧ್ಯಕ್ಷರಾದ ಸನ್ಮಾನ್ಯ ಎ.ಜಯಶೇಖರ್ ಅವರ ತಂದೆ ಕೀರ್ತಿಶೇಷ ಎ.ಜಯಣ ಸ್ಮರಣಾರ್ಥ ಮಂಗಳೂರು ಕೇಂದ್ರ ಮೈದಾನದಲ್ಲಿ ತಾರೀಕು 8 ಮತ್ತು 9ರಂದು ಹೈಸ್ಕೂಲ್ ಮಟ್ಟದ ಶಾಲಾ ಬಾಲಕ ಬಾಲಕಿಯರ ಹಾಗೂ ತಾರೀಕು 9ರಂದು ಮಂಗಳೂರು ವಿಶ್ವವಿದ್ಯಾಲಯದ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಹೇಳಿದ್ರಲ್ಲ, ನಮ್ದೀಗ ಅಕಸ್ಮಾತ್ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಆಟಗಾರರಿಗೆ ಏನಾದರೂ ತಾಗಿದರೆ ಕ್ರೀಡಾ ರಕ್ಷಾ ನಿಧಿ ಅಂತ ಹೇಳಿದ್ದೇವೆ. ಅದು ನಮ್ಮ ಉಳ್ಳಾಳ ಭಾಗದ ಶಾಸಕರು ಅದಕ್ಕೆ ಸ್ಪಂದನೆ ನೀಡಿದ್ದಾರೆ. ಮತ್ತು ನಾವೀಗ ಯಾವುದು ನಮ್ಮ ಕಬಡ್ಡಿ ಅಕಾಡೆಮಿ ಮ್ಯಾಟ್ ಉಂಟು, ಆ ಮ್ಯಾಟ್ ಬಾಡಿ ಕೊಟ್ಟ ಹಣವನ್ನು ಅದಕ್ಕೆ ಸೀಮಿತವಾಗಿರ್ತದೆ.
ಅಕಸ್ಮಾತ್ ಇಲ್ಲಿ ಜಿಲ್ಲೆಯಲ್ಲಿ ಏನಾದರೂ ಕಬಡ್ಡಿ ಆಟಗಾರ ಆದ್ರೆ ತುರ್ತು ಚಿಕಿತ್ಸೆಗೆ ನಾವು ಸ್ಪಂದನೆಯನ್ನು ಮಾಡಿದ್ದೇವೆ. ಅದೇ ರೀತಿ ನಮ್ಮ ಸಂಚಾಲಕ ಹೇಳಿದಂತೆ ನಾವು ಶೈಕ್ಷಣಿಕವಾಗಿ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡ್ತಿದ್ದೇವೆ. ಈಗ ಒಬ್ಬ ವಿದ್ಯಾರ್ಥಿ ಇಲ್ಲಿ ತರಬೇತಿ ಪಡೆದಿದ್ದಾರೆ, ಕಬಡ್ಡಿ ಒಂದು ಕೇವಲ ಅದು ಆಟಗಾರ ಸೀಮಿತ ಆಗಿದೆ, ಅದಷ್ಟು ಅವನ ವಿದ್ಯೆ ಕೂಡ ನಾವು ಪ್ರೋತ್ಸಾಹ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ನಾವು ಶೈಕ್ಷಣಿಕವಾಗಿ ನಮ್ಮ ಸಂಸ್ಥೆಯಿಂದಲೇ ಅದಕ್ಕೋಸ್ಕರವಾಗಿ ನಾವು ಇದು ಮಾಡ್ತಿದ್ದೇವೆ. ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿದ ಅಧ್ಯಕ್ಷರು ಎ.ಜೆ. ಶೇಖರ್, ಉಪಾಧ್ಯಕ್ಷರು ದಿನೇಶ್ ಅತ್ತಾವರ, ಪ್ರಧಾನ ಕಾರ್ಯದರ್ಶಿ ದಿನೇಶ್ ರೈ ಕಳ್ಳಿಗೆ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ.